ರಾತ್ರಿ 1 ಗಂಟೆಗೆ ಮನೆ ಇದು ಕಂಪ್ಲೀಟ್ ಬಿದ್ದು ಗಾಳಿಗೆ ಕಂಪ್ಲೀಟ್ ಆಗಿದೆ. ಹಾಗೆ ಇಲ್ಲಿ ಇವರು ಅಡಿಯಲ್ಲಿ ಮಲಗುತ್ತಿದ್ದಿರಲಿಲ್ಲ, ಎಲ್ಲ ಬಂದು ಮತ್ತೆ ಓಡಿ ಹೋಗಿ ಎಲ್ಲ ನಾವೆಲ್ಲ ಬಂದು ಇಲ್ಲಿಂದ ಹತ್ತಿರ ಜನರೆಲ್ಲ ಬಂದು ಎಲ್ಲನೂ ಇದು ಮಾಡಿ ಅವರನ್ನು ಮಾಡಿದ್ದು. ಮತ್ತು ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಎಲ್ಲ ಆಗಿದೆ, ಎಲ್ಲ ಆಸ್ಪತ್ರೆಗೆ ಹತ್ತಿರ ಹೋಗಿ ಕಾಲಿಗೆ ಮತ್ತು ಎಲ್ಲ ಗಾಯ ಅಲ್ಲೆಲ್ಲ ಗಾಯ ಆಗಿದೆ. 2 ತಾಯಿ, ಮಗಳು ಮತ್ತು ಗಂಡ 3. ರಾತ್ರಿ ಒಂದೂವರೆ ಆಗ್ಬೋದು. ಆಗ ಜೋರು ಮಳೆ ಗಾಳಿ ಇತ್ತು. ಆ್ಯಕ್ಚುಲಿ ಗಾಳಿಯಲ್ಲಿ ಅದು ಫೋರ್ಸಲ್ಲಿ ಆ್ಯಕ್ಚುಲಿ ಈಚೆ ಬಂದದ್ದು. ಅಲ್ಲಿ ಏನಾಗಲಿಲ್ಲ, ಇಲ್ಲಿ ಮಲಗಿದ್ರು. ಆ್ಯಕ್ಚುಲಿ ಇಲ್ಲಿ ಮಲಗಿದ್ರು. ಅವ್ರ ಮೇಲೆ ಬಿದ್ದಿದೆ. ತಮ್ಮೊಬ್ಬ ಟಾಯ್ಲೆಟ್ ಹೋಗಿದ್ದ, ಅವನು ಬಂದು ಅವರನ್ನು ಹೇಳಿದ. ಮತ್ತು ಇಲ್ಲಿ ಅವರೆಲ್ಲ ಬಂದಿದ್ದಾರೆ, ಬಂದು ಸ್ವಲ್ಪ ಸೇವ್ ಮಾಡಿದ್ದಾರೆ. ಮತ್ತು ಆದಮೇಲೆ ಹಾಸ್ಪಿಟಲಲ್ಲಿ ಕೊಂಡೋಗಿ ಮತ್ತು ಅಧಿಕಾರಿಗಳೆಲ್ಲ ಬಂದಿದ್ದರು. ನಾನು ಇರಲಿಲ್ಲ ಆ್ಯಕ್ಚುಲಿ, ನಾನು ಮಸೀದಿಯಲ್ಲಿದ್ದೆ. ಮತ್ತು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅದಕ್ಕೇನು ಮಾಡ್ತಾರೆ ಗೊತ್ತಿಲ್ಲ ಆ್ಯಕ್ಚುಲಿ, ನೋಡಬೇಕು ಅದೇ. ಮತ್ತು ಐಟಮ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ, ಎಲ್ಲದಕ್ಕೂ ಡ್ಯಾಮೇಜ್ ಇದೆ. ಅದೆಲ್ಲ ನಾವು ಶಿಫ್ಟ್ ಮಾಡಿದ್ದೇವೆ, ರಾತ್ರಿನೇ ಶಿಫ್ಟ್ ಮಾಡಿದ್ದೇವೆ. ಮಳೆ ಇತ್ತಲ್ಲ, ಇಲ್ಲಿಂದ ನೀರು ಬೀಳ್ತಾ ಇದೆಯಲ್ಲ, ಎಲ್ಲ ಶಿಫ್ಟ್ ಅಲ್ಲಿಂದು ಪ್ಲೇಸ್ ಏನಾಗಲಿಲ್ಲ, ಅಲ್ಲಿಗೆ ಶಿಫ್ಟ್ ಮಾಡಿದೆ. ಇಂದು ಅತ್ಯಂತ ಸ್ಪೆಷಲ್ ತೂಲೆದೇನು ಬಗ್ಗೆ ಎಂತ ಮಾಡ್ಬೋದು ಅದು ಗೊತ್ತೊಂದೇ ವಿದಿನ್ 1 ವೀಕ್ ಕೊಟ್ಟಿದ್ದು ಅದು ಕಟ್ಟೋಡದ ಒಂದು ವಾರದಲ್ಲಿ ಕೋರ್ಪಿಲೆಕ್ಕ ಮಾಡ್ಬೋದು ಮುಗಿಲೆಕ್ಕ ನಿತ್ಯ ಟೋಟಲ್ ಏತು ಡ್ಯಾಮೇಜ್ ಆಗ್ತದೆ ನಮ್ಮ ಏರಿಯಾದ ಬಗ್ಗೆ ಸಂಬಂಧಪಟ್ಟಾಗೆ ಬಹುಶಃ ನಮ್ಮ ಕ್ಷೇತ್ರ ಉದ್ದಾಲಕ್ಕೂ ಸುಮಾರು 20 ಕಳೆದ 10 ದಿನಗಳಿಂದ 23 ಮನೆಗಳಿಗೆ ಇವತ್ತು ಹಾನಿಯಾಗಿದೆ. ಅದರಲ್ಲಿ ಕೆಲವು ಸಂಪೂರ್ಣವಾಗಿ ನಾಶ ಆಗಿದ್ದುಕೊಂಡು ಭಾಗಶಃವಾಗಿ ಹಾನಿಗೊಂಡಿದೆ. ಕೆಲವೊಂದು ವಸ್ತುಗಳು ಕೂಡ ಇವತ್ತು ಹಾನಿಗೀಡಾಗಿದೆ. ಈಗ ನಮ್ಮ ಸರ್ಕಾರ ಬೇಕಾದಂಥ ಅನುದಾನ ಜಿಲ್ಲಾಧಿಕಾರಿ ಕೊಟ್ಟು ಸೂಕ್ತವಾದ ಆ ಒಂದು ವರದಿಯನ್ನು ತರಿಸಿ ಇವತ್ತು ಭಾಗಶಃ ಸಂಪೂರ್ಣ ಹಾನಿಯಾದ ಮನೆಗಳಿಗೆ 1,01,900 ರೂಪಾಯಿ ಹಾಗೂ ಭಾಗಶಃ ಹಾನಿಯಾದವರಿಗೆ ಇವತ್ತು 52,000 ರೂಪಾಯಿ ಕೊಡುವ ಯೋಜನೆ ಈಗಾಗಲೇ ರೂಪಿಸಿದೆ. ಬಹುತೇಕ ಯಾವುದು ಇವತ್ತು ಆಗಿದೆ ಅದನ್ನು ಆದಷ್ಟು ಹೆಚ್ಚಿನ ಆ ಒಂದು ಪರಿಹಾರ ಕೊಡಬೇಕಂತ ನಾವು ಈಗಾಗಲೇ ನಮ್ಮ ಎಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ್ ನಾವು ಈಗಾಗಲೇ ತಿಳಿಸಿದ್ದೇವೆ. ಬಹುಶಃ ಇವತ್ತು ಯಾವ ರೀತಿ ಇವತ್ತು ಪಕ್ಕದ ಯಾರ ಕೈಯದ್ದೇ ಬಹುಶಃ ದೇವರದ್ದು ಸೃಷ್ಟಿ. ಬಹುಶಃ ಇಷ್ಟ ಆಗುವಾಗ ಬಹುಶಃ ದೇವರ ವಿಶೇಷವಾದ ಇದರಿಂದ ಯಾರು ಕೂಡ ಇವತ್ತು ದೊಡ್ಡ ಮಟ್ಟಿನ ಸಾವು ನೋವು ಇವತ್ತು ಸಂಭವಿಸಲಿಲ್ಲ. ಅಂಥ ಸಂದರ್ಭ ಬಹುಶಃ ಈಗ ಕಷ್ಟ ಇರುವಂಥ ಸಂದರ್ಭಕ್ಕೆ ಆ ಒಂದು ಆದಷ್ಟು ಬೇಗನೆ ಮತ್ತೆ ಈ ಮನೆಯನ್ನು ರಿಪೇರ್ ಮಾಡಿ ನಿಲ್ಲುವಂಥ ವ್ಯವಸ್ಥೆಗೆ ಸರ್ಕಾರ ಅತಿ ಶೀಘ್ರದಲ್ಲೇ ಸುಮಾರು 1 ವಾರ ಮತ್ತು 10 ದಿವಸ ಒಳಗಡೆ ಆ ಒಂದು ಪರಿಹಾರ ಮೊತ್ತವನ್ನು ಕೊಡಲಿಕ್ಕೆ ನಾವು ಈಗಾಗಲೇ ಆದೇಶ ಮಾಡಿ ಆ ವ್ಯವಸ್ಥೆನ ಮಾಡಿ ಎಲ್ಲ 23 ಮನೆಯವರಿಗೂ ಕೂಡ ಮತ್ತು ಪರಿಹಾರನ ಒದಗಿಸ್ತೇವೆ.
ಹೋಗ ಹತ್ತು ಕ್ಲೀನ್ ಆಗಿದ್ದೀಪ.